ಜವಾಬ್ದಾರಿಗಳನ್ನು ಮರೆತ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲೋವರೆಗೂ ಹೋರಾಟ. ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹಲಗೂರಿನ ಸರ್ಕಲ್ನಿಂದ ಗ್ರಾಮ ಪಂಚಾಯಿತಿಯವರೆಗೆ ಜಾಥಾ ನಡೆಸಿ ಗ್ರಾಮ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಕನ್ನಡ ಗಿರೀಶ್ ಮಾತನಾಡಿ, ಹಲಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾಯಂ ಆಗಿ ಆಡಳಿತಾಧಿಕಾರಿ ಇಲ್ಲದ ಕಾರಣ ನೂತನ ಕೆಲಸ ಕಾರ್ಯಗಳು ಆಗುತ್ತಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ 9/11 ಖಾತೆಗಳು ಆಗುತ್ತಿಲ್ಲ. ಹಣ ಕೊಟ್ಟವರಿಗೆ ಬೇಗ ಕೆಲಸ ಆಗುತ್ತಿದೆ. ತಿಂಗಳಿಗೆ 3 ಲಕ್ಷ ಕಂದಾಯ ಮತ್ತು ತೆರಿಗೆ ಹಣ ವಸೂಲಿ ಆದರೂ ಸಹ ಒಂದು ಟ್ರ್ಯಾಕ್ಟರ್ ಹಾಗೂ ಆಟೋ ಇದ್ದರೂ ಯಾವುದೇ ಸ್ವಚ್ಛತೆ ಕಾರ್ಯಗಳು ನಡೆದಿರುವುದು ಕಾಣುತ್ತಿಲ್ಲ ಎಂದು ಆರೋಪಿಸಿದರು. ಹಲಗೂರಿನ ಸರ್ಕಲ್ನಲ್ಲಿ ಹೈ ಮಾಸ್ಕ್ ಲೈಟ್ ಕೆಟ್ಟಿದ್ದರೂ ರಿಪೇರಿ ಆಗಿಲ್ಲ. ಸ್ಥಳಕ್ಕೆ ತಾಲೂಕು ಅಧಿಕಾರಿ ಅಥವಾ ಜಿಲ್ಲಾಡಳಿತ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಅಲ್ಲಿಯವರೆಗೂ ನಮ್ಮ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಂತೋಷ್, ಗಿರೀಶ್, ಮನು, ಕೆಂಪೇಗೌಡ, ಮೋಹನ್ ಪ್ರಸಾದ್, ರಾಜು ಕೆಂಪರಾಜು, ಪುಟ್ಟರಾಜು, ಸೂರ್ಯಪ್ರಕಾಶ್, ವಿನಯ್ ಕುಮಾರ್ ಹಾಜರಿದ್ದರು. ಸ್ಥಳಕ್ಕೆ ಇಒ ರಾಮಲಿಂಗಯ್ಯ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿದರು. ನಂತರ ಮಾತನಾಡಿ, ಅತಿ ಶೀಘ್ರದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ತಿಳಿಸಿದರು. ವರದಿ ಶ್ರೀನಿವಾಸ್, ಮಂಡ್ಯ. ಅನ್ಯಾಯ, ಅನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಹಲಗೂರು ಗ್ರಾಮ ಪಂಚಾಯತಿಗೆ ಪಿಡಿಒ ಮತ್ತು ಕಾರ್ಯದರ್ಶಿಗಳನ್ನು ನೇಮಕ ಮಾಡುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಜವಾಬ್ದಾರಿಗಳನ್ನು ಮರೆತಿರುವ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ಹಲಗೂರಿನ ಸ್ವಚ್ಛತೆಯನ್ನು ಮಾಡದ ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಹಲಗೂರು ಮೂಲ ಸೌಲಭ್ಯವನ್ನು ಮರೆತಿರುವ ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಹಲಗೂರಿನ ಸ್ವಚ್ಛತೆಯನ್ನು ಮಾಡದ ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಸಾರ್ವಜನಿಕರಿಗೆ ಸ್ಪಂದಿಸದ ಗ್ರಾಮ ಪಂಚಾಯತಿಗೆ ಹೇಳಿ ಧಿಕ್ಕಾರ. ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಸ್ಪಂದಿಸದ ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅನ್ಯಾಯ ಅಕ್ರಮಗಳಲ್ಲೇ ತೊಡಗಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ನೋಡ್ಕೊಂಡು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಬೇಕು. ಭಾಗದ ಸಮಸ್ಯೆಗಳು ಏನೇನಂತ ಅಲ್ಲಿ ಗುರುತಿಸಿದ್ದೀವಿ. ಅಧಿಕಾರಿಯನ್ನ ನೇಮಿಸಿಕೊಂಡು ನಾವು ನಮ್ಮೆಲ್ಲರ ಬೇಡಿಕೆಯಾಗಿದೆ. ಅದು ಕೂಡ ಸೂಕ್ತವಾಗಿ ನಾವು ಕಳೆದ ಒಂದೂವರೆ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಬೇರೆ ತಾಲೂಕಿಗೆ ವರ್ಗಾವಣೆಗೊಂಡಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೆ ಒಂದು ಶಾಶ್ವತವಾದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ವರ್ಗಾವಣೆ ಅವಧಿ ಮುಗಿದಿರೋದ್ರಿಂದ ನಾವು ಇಲ್ಲಿಗೆ ನಿಯೋಜನೆ ಮಾಡೋಕ್ಕಾಗೋದಿಲ್ಲ. ಕಳೆದ 2 ದಿನಗಳಿಂದ ಶಾಶ್ವತವಾಗಿ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೂಡ ಇಲ್ಲಿಗೆ ನಿಯೋಜನೆಯನ್ನು ಮಾಡಿದ್ದಾರೆ. ಕೆಲವೊಂದು ಕಾರಣಗಳಿಂದ ಬದಲಾವಣೆಯಾಗಿ ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಶಾಶ್ವತವಾದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಈಗ ಆದೇಶ ಆಗಿದೆಯಲ್ಲ ಸರ್, ಆದೇಶದ ಕಾಪಿ ನಮ್ಮ ಹತ್ರ ಇದೆ. ಅದನ್ನು ನೇಮಕ ಆಗಿದ್ದಾರೆ. ಕೆಲವೊಂದು ಸ್ವಂತ ಕಾರಣಗಳಿಂದ ಅದನ್ನು ವಿತ್ಡ್ರಾ ಮಾಡಿದ್ದಾರೆ. ಇವತ್ತು ಹೊಸದಾಗಿ ಆದೇಶ ಆಗ್ತದೆ. ಇವತ್ತು ನಾಳೆ ಒಳಗಡೆ ಒಂದು ಶಾಶ್ವತವಾದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನಿಯೋಜಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಜೊತೆಗೆ ಕಾರ್ಯದರ್ಶಿಗಳು ಕೂಡ ಹೇಳಿದ್ದೀರಿ, ಅವ್ರನ್ನೂ ಕೂಡ SDA ಎಂಬುದು ಈಗಿರುವಂಥ SDA ಅವರು ಕೂಡ ವರ್ಗಾವಣೆ ಆಗಿದ್ದಾರೆ. ವರ್ಗಾವಣೆ ಆದರೂ ಕೂಡ ನಾನಿನ್ನೂ ಕೂಡ ಬಿಡುಗಡೆಗೊಳಿಸಿದೆ. ಇಲ್ಲಿ ಸಾಕಷ್ಟು ಕೆಲಸಗಳಿದೆ ಇರ್ಬೋದು, ಆದ್ರೆ ಏನು ಕೆಲಸ ಮಾಡ್ತಿಲ್ಲ ಅವರು. ಸಾಕಷ್ಟು ಕೆಲಸಗಳಿದೆ ಅಂತ ಹೇಳಿ ಅವರು ಏನೇನು ಪೂರ್ಣ ಪ್ರಮಾಣದಲ್ಲಿ ಅವರ ಅವಧಿಯಲ್ಲಿದೆ ಎಲ್ಲ ಕೆಲಸಗಳನ್ನ ಮುಗಿಸಿ ತದನಂತರ ಹೊಸದಾಗಿ ಇನ್ನೊಂದು ಸೆಕ್ರೆಟರಿ ಮತ್ತು SDA ಬರೋವರೆಗೂ ಕೂಡ
ವೋಟ್ ಮಾಡಪ್ಪ ಅಂತ ಹೇಳಿ ಅದನ್ನು ಕೂಡ ಇವತ್ತು ನಾಳೆ 2 ದಿನದೊಳಗಡೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಇವತ್ತು ಬಿಡುಗಡೆ ಮಾಡ್ತೀವಿ, ಹೊಸಬ್ರು ಬರ್ತಾರೆ. ಆಮೇಲೆ ಕಸ ಜೊತೆಗೆ ವಿಲೇವಾರಿ. ನಮ್ಮ ಮಲಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತ್ಯಂತ ಮುಖ್ಯವಾಗಿ ಕಸ ವಿಲೇವಾರಿ ಒಂದು ಗ್ರಾಮ ಪಂಚಾಯತಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. PDO ರಾಜೇಶ್ವರಿ ಪಾಟೀಲ ಅಂತ ಹೇಳಿ. ಮತ್ತೆ ಯಾಕೆ ಸರ್ ಡೆಪ್ಯುಟೇಷನ್ ಆಗ್ತೀರಿ ಬೇರೆ ಬೇರೆ ನಾವು ಏನಿದ್ರು ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಆಗುವಂತಹ ಜಿಲ್ಲಾ ಪಂಚಾಯತ್ ಬಗೆಹರಿಸ್ಬೇಕಾದ್ರೆ ಅಲ್ಲಿಗೂ ಸರ್ಕಾರ ಪಂಚಾಯತ್ ಏನಾಗಿರೋದಿದೆ ಎಲ್ಲ ಸಮಸ್ಯೆ ಎಲ್ಲ ದಿನ ಬೆಳಕ ಹೋಯ್ತಾ ಇದೆ. ತುರ್ತಾಗಿ ಲೈಟ್ ಹಾಕುರಿಲ್ಲ ಒಂದೇ ಅದನ್ನ ಮಾಡೋಣ. ಕ್ಲೀನಿಂಗ್ ಮಾಡೋ ಕಡೆ ಕಸ ವಿಲೇವಾರಿ ಬಗ್ಗೆ ನಾವು ಕೂಡ ಗಮನ ಸೆಳೆದಿದ್ದೀರಿ. ಕಸ ವಿಲೇವಾರಿ ಹಾಕ್ಬಿಡ್ತಾನೆ ಇಲ್ಲಿಗೆ ಕಸ ವಿಲೇವಾರಿ ಡೆಪ್ಯುಟೇಷನ್ ಏನು